ಪರೀಕ್ಷಾ ಶುಲ್ಕ ಹೆಚ್ಚಳ ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಎನ್ಎಸ್ಯುಐ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳು ಪೈ ಹೋಟೆಲ್ ವೃತ್ತದಲ್ಲಿ ಸಮಾವೇಶಗೊಂಡು ಪರೀಕ್ಷಾ ಶುಲ್ಕ ಹೆಚ್ಚಳ ಆದೇಶದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದಿನ ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಸ್ಕಾಲರ್ಶಿಪ್ಗಳನ್ನು ನೀಡುತ್ತಿದ್ದವು. ಬಡ ಮಕ್ಕಳು ಓದಬೇಕು ಎಂಬ ಉದ್ದೇಶದಿಂದ ಪ್ರೋತ್ಸಾಹ ನೀಡುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಪರೀಕ್ಷಾ ಶುಲ್ಕವನ್ನು ದಿಢೀರ್ 1,000 ಹೆಚ್ಚಳ ಮಾಡಲಾಗಿದೆ. ಇದನ್ನು ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತದೆ ಎಂದು ಮುಖಂಡರು ಎಚ್ಚರಿಕೆ ನೀಡಿದರು. ಪ್ರತಿಭಟನಾ ರ್ಯಾಲಿಯಲ್ಲಿ ಎನ್ಎಸ್ಯುಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೇಮಂತ್, ನಗರಸಭಾ ಮಾಜಿ ಅಧ್ಯಕ್ಷ ಪ್ರಕಾಶ್ ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ವರದಿ ಆನಂದ್ ತಿಪಟೂರು. ಹೋರಾಟಕ್ಕೆ ಜಯವಾಗಲಿ. ಈ ಸರ್ಕಾರ ಕೂಡಲೇ ಈ ರೀತಿ ಹೋರಾಟವನ್ನು ನೋಡಿ ಮುಖಾಂತರ ಇದನ್ನ ಈಗ ತಾಲೂಕಿನ ತಹಸೀಲ್ದಾರ್ ಅವರ ಮುಖಾಂತರ ತಲುಪಿಸ್ತೀವಿ. ಇದನ್ನ ಮೇಲ್ಗಡೆ ಸರ್ಕಾರಕ್ಕೆ ಕಳಿಸಿ ಈ ಮಕ್ಕಳಿಗೆ ಹೋರಾಟ ಮಾಡೋದ್ರಿಂದ ಓದಕ್ಕೆ ಬರಂಗೆ ಅಂದರೆ ಹೋರಾಟ ಮಾಡಬಾರ್ದು ಅಂತಲ್ಲ. ಏನು ಹಾಕಿದ್ದೀರಾ? ರಿವ್ಯಾಲ್ಯೂಯೇಷನ್ ಅಮೌಂಟ್ ರೀಫಂಡ್ ಆಗಿಲ್ಲ ಪಾಸ್ ಆದವ್ರದ್ದು. ಹಾಗೆ ಪಾಸ್ ಆಗೋಂಥ ಸ್ಟೂಡೆಂಟ್ಸ್ದು ಏಕೆಂದರೆ ಕರೆಕ್ಟಾಗಿ ಇವತ್ತು ಕ್ಲಾಸ್ಗಳಲ್ಲಿ ಪಾಠ ಮಾಡ್ತಿಲ್ಲ, ಕ್ಲಾಸೇ ನಡೀತಿಲ್ಲ, ಲೆಕ್ಚರರ್ಸೇ ಇಲ್ಲ ಕ್ಲಾಸ್ ರೂಮ್ಗಳಲ್ಲಿ. ಕುತ್ಕೊಳ್ಳೋಕೆ ಸ್ಟೂಡೆಂಟ್ಸ್ ಕ್ಲಾಸ್ ರೂಮೇ ಇಲ್ಲ. ಇವತ್ತು ಇವೆಲ್ಲ ರಾಜ್ಯ ಸರ್ಕಾರದ ಕರೆಕ್ಟಾಗಿ ಏನೇ ಸಮಸ್ಯೆ ಅಂತ ಕರೆಕ್ಟಾಗಿ ಹೇಳಮ್ಮ. ಇವತ್ತೆಲ್ಲ ಥರದ ಸಮಸ್ಯೆ ಇದೆ ಸರ್. ಯೂನಿವರ್ಸಿಟಿಯಿಂದ ಹೇಳಿ ವಿದ್ಯಾರ್ಥಿಗಳಿಗೆ ಫೀಸ್ ಜಾಸ್ತಿ ಮಾಡಿದ್ದಾರೆ. ರಿವ್ಯಾಲ್ಯೂಯೇಷನ್ಗೆ ಹಾಕಿದವ್ರಿಗೆ ಪಾಸ್ ಆದವ್ರಿಗೂ ರಿವ್ಯಾಲ್ಯೂಯೇಷನ್ ರೀಫಂಡ್ ಆಗಿಲ್ಲ ಅಮೌಂಟ್. ಹಾಗೆ ವ್ಯಾಲ್ಯೂಯೇಷನ್ಗಳಲ್ಲಿ ಪಾಸ್ ಆಗೋ ವಿದ್ಯಾರ್ಥಿಗಳನ್ನ ಫೇಲ್ ಮಾಡಿದ್ದಾರೆ. ಕರೋನಾದಿಂದ ಕರೆಕ್ಟಾಗಿ ಕ್ಲಾಸ್ ರೂಮ್ಗಳು ನಡೀತಿಲ್ಲ, ಲೆಕ್ಚರರ್ಸ್ಗಳು ಬಂದು ಪಾಠ ಮಾಡ್ತಿಲ್ಲ. ಆ ರೀತಿ ಇದೆಲ್ಲ ಮನವಿ ಇದೆ ಯೂನಿವರ್ಸಿಟಿಗೆ. ಅದು VCಗೆ ಮನವಿ ಕೊಡ್ತಿದ್ದೀವಿ. ಈ ವಿಚಾರವಾಗಿ VC ಏನಾದರೂ ನಾಳೆ ನಾಡೋದ್ರಷ್ಟಲ್ಲಿ 2 ಡೇಸಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಇಲ್ಲ ನಾವು ಉಗ್ರವಾದ ಹೋರಾಟನ ಅಲ್ಲೇ ಯೂನಿವರ್ಸಿಟಿಲೇ ಮಾಡ್ತೀವಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್, ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.